ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ನಿಮ್ಮೆಲ್ಲರಿಗೋಸ್ಕರ 15 ಗ್ರಾಮ್ಸಿಂದ 45-60 ಗ್ರಾಮ್ಸ್ವರೆಗೂ ಇರುವಂತಹ ನೆಕ್ಲೆಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಈ ನೆಕ್ಲೆಸ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದರಲ್ಲಿ ಲಾಂಗ್ ನೆಕ್ಲೆಸ್ ಕೂಡ ಇದೆ ಆ್ಯಂಡ್ ಶಾರ್ಟ್ ಕೂಡ ಇದೆ. ಸೊ ಚೋಕರ್ ಥರ ಕೂಡ ಯೂಸ್ ಮಾಡ್ಬೋದು. ಆ ಥರ ಎಲ್ಲ ನೆಕ್ಲೆಸ್ ಡಿಸೈನ್ಸ್ ಕೂಡ ಇದೆ. ಆ್ಯಂಡ್ ನೋಡಿ, ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಲಾಂಗ್ ಚೈನ್ ನೋಡ್ತಿದ್ರಲ್ಲ ನೆಕ್ಲೆಸ್ನ, ಇದು ಬಂದು 32 ಗ್ರಾಮ್ಸ್ ಒಳಗಡೆ ಮಾಡಿಸ್ಕೋಬಹುದು. ಆ್ಯಂಡ್ ಆಲ್ಸೋ ಲಕ್ಷ್ಮೀ ಕಾಸ್ ಡಿಸೈನ್ದು ಬೇಕು ಅಂದರೆ ಈ ಥರದನ್ನು ಚೂಸ್ ಮಾಡಿ. ಇಲ್ಲ ನನಗೆ ಸಿಂಪಲ್ ಆಗಿ ಬೇಕು ಒಂದು 20 ಗ್ರಾಮ್ ಒಳಗಡೆ ಶಾರ್ಟ್ ನೆಕ್ಲೆಸ್ ಆಗಿರುತ್ತೆ. ಸೊ 39 ಗ್ರಾಮ್ಸ್ ಒಳಗಡೆ ಇರುವಂತಹದ್ದು. ಸೊ 15 ಗ್ರಾಮ್ಸ್ ಒಳಗಡೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂತಂದರೆ ಈ ಥರ ನೆಕ್ಲೆಸ್ನ ಚೂಸ್ ಮಾಡ್ಕೊಳ್ಳಿ. ಮ್ಯಾಂಗೋ ಡಿಸೈನ್ ಇರುವಂತಹ ನೆಕ್ಲೆಸ್ ಆಗಿರುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ 32 ಗ್ರಾಮ್ಸ್ ಒಳಗಡೆ ಬೇಕು, ಇಲ್ಲ 35 ಗ್ರಾಮ್ಸ್ ಒಳಗಡೆ ಮಾಡಿಸ್ಕೋಬೇಕು ಅಂದರೆ ಈ ಥರದನ್ನು ಚೂಸ್ ಮಾಡ್ಬೋದು. ಇದರಲ್ಲೆಲ್ಲ ಜಾಸ್ತಿ ಸ್ಟೋನ್ ಸಹ ಇಲ್ಲ. ಸೊ ನಿಮಗೆ ತುಂಬ ರಾಯಲ್ ಆ್ಯಂಡ್ ಆ್ಯಂಟಿಕ್ ಲುಕ್ ಕೊಡುವಂತಹ ನೆಕ್ಲೆಸ್ಗಳಾಗಿರುತ್ತೆ ಇದು. ಸೊ ಇದು ಸಹ ಅಷ್ಟೇ ಆ್ಯಂಟಿಕ್ ನೆಕ್ಲೆಸ್ ಇರುವಂತಹ ಡಿಸೈನ್ ಇರುವಂತಹ ನೆಕ್ಲೆಸ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವುದಾದ್ರೂ ಮದುವೆ ಫಂಕ್ಷನ್ಸ್ಗಾಗಿರಬಹುದು, ಇಲ್ಲ ಅಂತಂದರೆ ರಿಸೆಪ್ಷನ್ಗೆ, ಮದುವೆ ಹುಡುಗಿ ಕೂಡ ಹಾಕ್ಕೋಬೋದಾದಂತಹ ನೆಕ್ಲೆಸ್ಗಳನ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಸೊ ಇದೇನಾದ್ರೆ ಅಂದರೆ ನೀವು ಡೈಲಿ ಯೂಸ್ ಮಾಡಲಿಕ್ಕಾಗಲ್ಲ, ಬಟ್ ಯಾವುದಾದ್ರು ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಇಲ್ಲ ಸಿಂಪಲ್ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಬಂದುಬಿಟ್ಟು ನಾನು ಈ ಥರ ಶಾರ್ಟ್ ನೆಕ್ಲೆಸ್ಗಳನ್ನ ತೋರಿಸಿದ್ನಲ್ಲ ಅದನ್ನು ಯೂಸ್ ಮಾಡಬಹುದು. ಬಟ್ ಸ್ಯಾರೀಸ್ಗಾಗಿರ್ಬಹುದು, ಇಲ್ಲಾಂದರೆ ಕುರ್ತಾ, ಸ್ವಲ್ಪ ಸಲ್ವಾರ್ ಸೂಟ್ಸ್ ಎಲ್ಲ ಇರುತ್ತಲ್ವ, ಅದಕ್ಕೆಲ್ಲ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಆ್ಯಂಡ್ ನೀವು ಇದನ್ನು ಬೇಕಿದ್ರೆ ಲೈಕ್ ಆ್ಯಂಟಿಕ್ ಡಿಸೈನ್ ಬೇಡ ಅಂದರೆ ಸ್ವಲ್ಪ ಮಾಡ್ರನ್ ಟಚ್, ನಾರ್ಮಲ್ ಟಚ್ ಕೂಡ ಕೊಟ್ಬಿಟ್ಟು ಮಾಡಿಸ್ಕೋಬಹುದು. ಡಿಸೈನ್ಸ್ ಚೇಂಜ್ ಆ್ಯಂಡ್ ಗ್ರಾಮ್ ಚೇಂಜ್ ಕೂಡ ಮಾಡಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲನೂ ನಿಮಗೆ ಈಗ ಗೋಲ್ಡ್ ರೇಟ್ ಬಂದ್ಬಿಟ್ಟು ಒಂದು 62,000 ಮೇಲೆ ಇದೆ ಅಲ್ವಾ, ಆ ರೀಸನ್ನಿಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನೀವು 15 ಗ್ರಾಮ್ಸ್ ಒಳಗಡೆ ಮಾಡಿಸ್ಕೋಬೇಕು ಅಂತಂದರೆ ಆಲ್ಮೋಸ್ಟ್ 1,10,000ವರೆಗೂ ನಿಮಗೆ ಕಾಸ್ಟ್ ಆಗುತ್ತೆ. ಹಾಗೆ ಹೇಳ್ದಾಗೆ ನಾನು ನಿಮಗೆ ಎಲ್ಲ ವೆರೈಟೀಸ್ ಆಫ್ ಇಯರಿಂಗ್ಸ್ನ ಆ್ಯಂಡ್ ನೆಕ್ಲೆಸಸ್ಗಳನ್ನ ತೋರಿಸಿದ್ದೀನಿ. ಸೊ ಇದಕ್ಕೆ ಬೇಕಾದರೆ ನೀವು ಓಲೆ ಕೂಡ ಮಾಡಿಸ್ಕೋಬಹುದು. ನೋಡಿ, ಇದು ಬಂದು ಜುಮ್ಕ, ಇದಕ್ಕೆ ಮ್ಯಾಚ್ ಆಗೋ ಥರ ಆ ಸ್ಟೋನ್ಸ್ನ ಕಾಂಬಿನೇಷನ್ ಕೊಟ್ಟು ಸಹ ನೀವು ಮಾಡಿಸ್ಕೋಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕೆಲವೊಂದು ಬ್ಯಾಂಗಲ್ ಡಿಸೈನ್